ಪೊಲೀಸ್ ತರಬೇತಿ ಶಾಲೆ ಉಡುಪಿ ಇದರ 12ನೇ ತಂಡದ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಚಂದು ಮೈದಾನದಲ್ಲಿ ನಡೆಯಿತು. ನಾಲ್ಕು ತುಕಡಿಗಳ ನಿರ್ಗಮನ ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು. ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ 95 ಪ್ರಶಿಕ್ಷಣಾರ್ಥಿಗಳು ಕಳೆದ 8 ತಿಂಗಳಿಂದ ಉಡುಪಿಯಲ್ಲಿ ತರಬೇತಿಯನ್ನು ಪಡೀತಾ ಇದ್ರು. ಒಟ್ಟು 4 ತುಕಡಿಗಳ ನಿರ್ಗಮನ ಪಥಸಂಚಲನ ಚಂದು ಮೈದಾನದಲ್ಲಿ ನೆರವೇರಿತು. ಜಿಲ್ಲಾಧಿಕಾರಿ ಜಿ ಜಗದೀಶ್ ಪ್ರಶಿಕ್ಷಣಾರ್ಥಿಗಳ ಗೌರವ ವಂದನೆ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ವಂದನೆಗಳನ್ನು ಗೌರವಾನ್ವಿತ ಅತಿಥಿಗಳಿಗೆ ಸಲ್ಲಿಸಿಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಂತ ಧೀರತೆಯ ನಡೆಯನ್ನ ಅದೆಲ್ಲ ಈಡೇರಲಿ. ನಿಮಗೆ ಸೇವೆಯಲ್ಲಿ ಅತ್ಯುತ್ತಮವಾದದನ್ನು ಪಡೆಯೋದಕ್ಕೆ ಅವಕಾಶಗಳು ಸಿಗಲಿ ಅಂತ ನಾನು ಶುಭಾಶಯವನ್ನು ಕೋರ್ತೇನೆ. ಭಾಳ ಮುಖ್ಯವಾಗಿ ಈಗ ತಾನೇ ಸರ್ವಿಸಿಗೆ ಸೇರಿ ತರಬೇತಿಯನ್ನು ಪಡೆದು ಇನ್ನೇನು ಸೇವೆಗೆ ಅಂತ ನಾವೇನು ಹೋಗ್ತಾ ಇದ್ದೀವಿ, ಅದು ನಿಮ್ಮ ಸೇವೆ ರಾಷ್ಟ್ರ ಕಟ್ಟುವಂತಹ ಕೈಗಾರಿಕೆಗಳಿಗೆ ರಕ್ಷಣೆ ನೀಡುವಂಥ ಸೇವೆ. ನಿಜಕ್ಕೂ ಸಹ ಅಂತ